ಖ್ಯಾತ ಫುಟ್ಬಾಲ್ ಆಟಗಾರ ಪೋರ್ಚುಗಲ್ನ ಸೂಪರ್ ಸ್ಟಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ನೀವು ಕೇಳೇ ಇರ್ತೀರಾ. ಇತ್ತೀಚೆಗೆ ಅವರ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಕೋಕ್ ಬಾಟಲಿಗಳನ್ನ ದೂರ ಸರಿಸಿ ನೀರು ಕುಡಿಯಿರಿ ಎಂದ ವಿಡಿಯೋ ವೈರಲ್ ಆದ ಬಳಿಕ ಕೋಕಾ ಕೋಲಾ ಕಂಪನಿಯು ಬರೋಬ್ಬರಿ $4 ಬಿಲಿಯನ್ ನಷ್ಟ ಅನುಭವಿಸಿದೆ. ಹಂಗೇರಿ ವಿರುದ್ಧದ ಯೂರೋ 2020 ಪಂದ್ಯಕ್ಕೂ ಮುನ್ನ ಪೋರ್ಚುಗಲ್ ಆಯೋಜಿಸಿದ್ದ ಪ್ರೆಸ್ ಮೀಟ್ ನಲ್ಲಿ ಮೇಜಿನ ಮೇಲೆ ಕೋಕಾ ಕೋಲಾ ಬಾಟಲ್ಗಳನ್ನ ಇಟ್ಟಿದ್ರು. ಇದನ್ನು ನೋಡಿದ ರೊನಾಲ್ಡೋ ಬಾಟಲ್ಗಳನ್ನ ದೂರ ಸರಿಸಿ ನಂತರ ನೀರಿನ ಬಾಟಲ್ಗಳನ್ನ ಕೈಗೆತ್ತಿಕೊಂಡು ಎಲ್ಲರೂ ಕೋಲಾ ಬದಲಿಗೆ ನೀರು ಕುಡಿಯಿರಿ ಎಂದು ಬುದ್ಧಿಮಾತು ಹೇಳಿದ್ರು. ರೊನಾಲ್ಡೋ ಕೋಕಾ ಕೋಲಾ ಬಾಟಲ್ಗಳನ್ನ ತೆರವುಗೊಳಿಸಿದ ಪರಿಣಾಮ ಕೋಕಾ ಕೋಲಾ ಬ್ರ್ಯಾಂಡ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ. ಈ ಮೂಲಕ ಕೋಕಾ ಕೋಲಾ ಷೇರುಗಳ ಮೌಲ್ಯ $242 ಬಿಲಿಯನ್ ನಿಂದ $238 ಬಿಲಿಯನ್ ನಷ್ಟವಾಗಿದೆ. ಭಾರತೀಯ ರೂಪಾಯಿಗಳಲ್ಲಿ ಹೇಳಬೇಕೆಂದಾದರೆ ಸರಿಸುಮಾರು 29,339 ಕೋಟಿ ನಷ್ಟ ಹೊಂದಿದೆ. ಯೂರೋ 2020 ಪಂದ್ಯಾವಳಿಗೆ ಕೋಕಾ ಕೋಲಾ ಅಧಿಕೃತ ಪ್ರಮೋಟರ್ ಆಗಿದ್ರೂ ರೊನಾಲ್ಡೋ ವರ್ತನೆ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.